ಪಡುಮಿನಿ ಕಂಬಳವು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಅದ್ದೂರಿಯಾಗಿ ಜರುಗುತ್ತದೆ. ಈ ವರ್ಷ ನವೆಂಬರ್ 19ರಂದು ವಿಜೃಂಭಣೆಯಿಂದ ಜರುಗಿತು. ಈ ಜಾನಪದ ಸಮಾವೇಶದಲ್ಲಿ ಊರ ಹಾಗೂ ಪರಪೂರ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು. 40ರಿಂದ 50 ಜೊತೆ ಕೋಣಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ಕೆಮ್ಮಣ್ಣು ಪೋಸ್ಟ್ ಆಫೀಸ್ ನಿಲ್ದಾಣದಲ್ಲಿ ಪಶ್ಚಿಮಾಭಿಮುಖ ತೋನ್ಸೆ ಪಡುಮನೆ ಕಂಬಳ ಮಾರ್ಗದಲ್ಲಿ ಮುಂದುವರೆದರೆ ಕಂಬಳ ಗದ್ದೆ ಎದುರಾಗುತ್ತದೆ. ಈ ಕಂಬಳ ಶ್ರೀ ಕಂಡಿಗೆ ಲಕ್ಷ್ಮೀ ಗಣಪತಿ ದೇವರ ಸೇವಾರ್ಥ ತೋನ್ಸೆ ಪಡುಮನೆ ಕುಟುಂಬದವರಿಂದ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ತಲೆತಲಾಂತರದಿಂದ ನಡೆದುಕೊಂಡು ಬರುತ್ತಿದೆ. ನಾವು ಹಿಂದಿನಿಂದಲೂ ಕಂಬಳದ ಕೋಣಗಳನ್ನು ಸಾಕಿ ಕಂಬಳಕ್ಕೆ ಕೊಂಡೋಗಿ ಅದನ್ನು ಓಡಿಸ್ತಾ ಇದ್ದವರು. ಕಂಬಳ ಒಂದು ಜಾನಪದ ಹಿಂದಿನ ಪ್ರಾಚೀನ ಕಲೆ. ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಕೃಷಿಕರು ಇದನ್ನು ಹೆಚ್ಚಿಗೆ ತಮ್ಮ ಬೇಸಾಯ ಮುಗಿದ ಮೇಲೆ ಅದನ್ನು ಕೋಣಗಳನ್ನು ಒಳ್ಳೆಯ ರೀತಿಯಲ್ಲಿ ಸಾಕಿ ಪ್ರೀತಿಯಿಂದ ಅದನ್ನು ಕಂಬಳಕ್ಕೆ ಕೊಂಡೋಗಿ ಓಡಿಸ್ತೀವಿ. ಅದಕ್ಕೇನು ಹಿಂಸೆಯನ್ನು ಕೊಡುವುದಿಲ್ಲ. ನಾವು ಅದನ್ನು ಬಹಳ ಪ್ರೀತಿಯಿಂದ ಸಾಕಿ ಅದಕ್ಕೆ ಬೇಕಾದಂತಹ ಕುರುಳಿ ತಿಂಡಿ ತಿನಿಸುಗಳನ್ನೆಲ್ಲ ಕೊಟ್ಟು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕ್ತೇವೆ ಮತ್ತು ಕಂಬಳಕ್ಕೆ ಕೊಂಡೋಗಿ ಅದನ್ನು ಓಡಿಸ್ತೇವೆ.